ತುಳುನಾಡಿನ ಅವಳಿ ವೀರ ಪುರುಷರಾದ ಕೋಟಿ ಚೆನ್ನಯ್ಯರ ಮೂಲಸ್ಥಾನ ಪುತ್ತೂರಿನ ಗೆಜ್ಜೆಗಿರಿ ನಂದನಬಿತ್ತಿಲ್ ಕ್ಷೇತ್ರದಲ್ಲಿ ಬ್ರಹ್ಮ ಕಲಶಾಭಿಷೇಕ ವೈಭವದಿಂದ ನಡೆದಿದೆ. ಫೆಬ್ರವರಿ 28ರಂದು ನಡೆದಿದ್ದ ಪ್ರತಿಷ್ಠಾ ಬ್ರಹ್ಮ ಕಲಶಾಭಿಷೇಕದ ವೇಳೆ ಪವಾಡವೊಂದು ನಡೆದಿದ್ದು ಭಕ್ತ ಜನರನ್ನ ಮೂಕ ವಿಸ್ಮಿತಗೊಳಿಸಿತ್ತು. ಹೌದು, ಬ್ರಹ್ಮ ಕಲಶಾಭಿಷೇಕದ ದಿನವೇ ತನ್ನ ಇರುವಿಕೆಯನ್ನ ಕಾರಣಿಕ ದೈವಗಳು ತೋರಿಸಿ ಭಕ್ತರ ಮನದಲ್ಲಿ ಭಯ ಭಕ್ತಿಯನ್ನ ಹುಟ್ಟಿಸಿತ್ತು. ಗೆಜ್ಜೆಗಿರಿಯ ಸತ್ಯಧರ್ಮ ಚಾವಡಿಯಲ್ಲಿ ಸಾಯನ ಬೈದರ ಗುರುಪೀಠದ ಬಳಿ ವೈದಿಕ ಕಾರ್ಯಕ್ರಮವನ್ನು ನೆರವೇರಿಸಿ ಗುರುವಾರ ರಾತ್ರಿ ಕೋಟಿ ಚೆನ್ನಯ್ಯರ ಹಾಗೂ ಗುರು ಸಾಯನ ಬೈದರ ಬಿಂಬಗಳನ್ನ ಶಯನಾವಸ್ಥೆಯಲ್ಲಿಟ್ಟು ಬಾಗಿಲು ಮುಚ್ಚಲಾಗಿತ್ತು. ಪಕ್ಕದಲ್ಲಿ ಅರ್ಧನಾರೀಶ್ವರ ಮಂಡಳ ಬರೆಯಲಾಗಿತ್ತು. ಫೆಬ್ರವರಿ 28ರಂದು ಮುಂಜಾನೆ ವೇಳೆ ಆ ಮಂಡಲದಲ್ಲಿ ಹೆಜ್ಜೆ ಗುರುತುಗಳು ಕಾಣಿಸಿಕೊಳ್ಳುವ ಮೂಲಕ ಪವಾಡ ನಡೆದಿತ್ತು. ಇದೀಗ ಅಚ್ಚರಿ ಎಂಬಂತೆ ಗೆಜ್ಜೆಗಿರಿ ನಂದನಬಿತ್ತಿಲ್ ಕ್ಷೇತ್ರದಲ್ಲಿ ನಡೆದಿದ್ದ ಕೋಟಿ ಚೆನ್ನಯ್ಯರ ನೇಮೋತ್ಸವದ ವೇಳೆ ಮಂಡಲದಲ್ಲಿ ಕಾಣಿಸಿಕೊಂಡ ಹೆಜ್ಜೆ ಗುರುತುಗಳು ನಮ್ಮದೇ ಅನ್ನೋದಾಗಿ ದೈವ ನುಡಿದಿದೆ. ಈ ಮೂಲಕ ಕ್ಷೇತ್ರದ ಪುರೋಹಿತರು ಸೇರಿದಂತೆ ನೆರೆದಿದ್ದ ಭಕ್ತ ಸಮೂಹದ ಅಚ್ಚರಿಗೆ ಕಾರಣವಾಗಿದೆ.